ಅವ್ರದ್ದೇ 9 ಮದುಮಗನನ್ನು ಬಿಟ್ಟಿದ್ದಾರೆ. ಮದುಮಗನ ಅಣ್ಣ ಮತ್ತು ತಮ್ಮಂದಿರು ಮತ್ತು ಸಣ್ಣ ಒಂದು 22 ವರ್ಷದ ಹುಡುಗ ಇದ್ದ ಸಚಿನ್ ಅಂತೇಳಿ, ಕಡೆಗೆ ನಾನು ಹೇಳಿ ಹೊಡಿತಾರೆ ಸರ್. ನಾವು ಏನು ತಪ್ಪು ಮಾಡಿದ್ದೇವೆ? ನಾವು ಮದ್ಯ ವ್ಯಸನಿಗಳಂತ ಸರ್. ನಾನು ಹುಟ್ಟಿದ ಮೇಲೆ ಇಲ್ಲಿ ಮದ್ಯವನ್ನು ಕುಡ್ದವಲ್ಲ, ಮತ್ತು ನಮ್ಮ ಹುಡುಗರಿಗೆಲ್ಲ ನಾವು ಮದ್ಯ ಕುಡಿಬಾರ್ದು, ಶಿಕ್ಷಣದಲ್ಲಿ ಮುಂದೆ ಹೋಗ್ಬೇಕಂತ ನಾವು ಇದನ್ನೇ ಹೇಳುವರು. ನಾವು ಹೇಗೆ ಸರ್ ಮದ್ಯ ಕುಡಿಲಿಕ್ಕೆ ಸಾಧ್ಯ? ಸರಿ, ಗೊತ್ತಿದೆ. ನಾವು ಇಷ್ಟು ವರ್ಷದಿಂದ ನಾವು ಸಂಘಟನೆ ಕೆಲಸ ಮಾಡ್ತೇವೆ, ಕೊರಗರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ದೇವೆ ಬಿಟ್ಟರೆ ಒಂದೇ ಇಲಾಖೆಯ ಬಗ್ಗೆ ನಾವು ತಪ್ಪು ಮಾಹಿತಿಯನ್ನು ಕೊಡಲಿಲ್ಲ, ನಾವು ಕೊಡೋದು ಕೂಡ ಇಲ್ಲ ಸರ್. ಮತ್ತು ನಮ್ಮ ತಮ್ಮ ಇಲಾಖೆಯ ಬಗ್ಗೆ ನಮಗೆ ತುಂಬ ಗೌರವ ಇತ್ತು. ನಮ್ಮ ಇಷ್ಟು ವರ್ಷ ಸರ್ವಿಸ್ನಲ್ಲಿ ಇವತ್ತು ಒಂದೇ ಒಂದು ಪೊಲೀಸ್ ಕೇಸ್ಗಳು ಆಗದಿದ್ದಾಗ ನಾವು ನೋಡ್ಕೊಂಡಿದ್ದೇವೆ. ಏನಾದರೂ ಸಣ್ಣ ಪುಟ್ಟ ಮಾತಲ್ಲಿ ಬೆಳೆದ್ರು ಕೂಡ ಅದನ್ನು ನಾವು ರಾಜ್ಯ ಸಂಧಾನದಲ್ಲಿ ಕೇಸೇ ಕೊಡಲಿಲ್ಲ ನಾವು ಇದುವರೆಗೆ. ಆದರೆ ಏಕೈಕಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಗಾದ್ರೆ ನಾವು ಇಲ್ಲಿ ಈ ಭೂಮಿಯಲ್ಲಿ ಇರುವುದೇ ಬೇಡ ಸರ್.